ಓಕೆ ಪಂಡಾರಟ ಕುಂಟು ಓಕೆ ಚಂದ ಅದೇ ಪೋದು ಬರ್ಪೇನೆ ಹೌದು ಹೆಚ್ಚು ಗಾಡಿ ಪುಡಿ ಎಲ್ಲ ಸುಹಾಸ್ ಶೆಟ್ಟಿಯವರ ಪುಲಿಮಜಲ್ನ ಮನೆಗೆ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ್ ಅವರು ಭೇಟಿ ನೀಡಿದ್ದಾರೆ. ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಹಿಂದೂ ಕಾರ್ಯಕರ್ತನ ಹತ್ಯೆ ಏನು ಹೇಳ್ತೀರಿ? ಏನಂತ ಹೇಳೋದು ಮಾತೆಲ್ಲ, ಯಾಕೆಂದರೆ ಈ ಥರದ ಘಟನೆಗಳು ಆಗಬಾರ್ದಿತ್ತು, ಆಗಿದೆ. ಇದಕ್ಕೆ ಪೂರ್ತಿ ಸರ್ಕಾರ ಜವಾಬ್ದಾರಿ. ನಿನ್ನೆ ನಾವು ಕೆಲವು ನೋಡಿದೆವು, 2-3 ದಿನಗಳ ಹಿಂದೆ ನಡೆದ ಘಟನೆಗಳನ್ನೇ ಭಾಳಷ್ಟು ಬಂದು ಅದಕ್ಕೆ ಪ್ರಚೋದನೆ ನೀಡುವಂಥ ವ್ಯವಸ್ಥೆಗಳನ್ನು ಆಗಿತ್ತು. ಈ ಥರ ಆದರೆ ಭಾರಿ ಕಷ್ಟ. ಪೂರ್ಣ ನಾವು ಸರ್ಕಾರಕ್ಕೆ ಹೊಣೆ ಮಾಡ್ತೇವೆ. ಈ ಥರ ಕಳೆದ ಸುಮಾರು ಸಮಯಗಳಿಂದ ಇಂಥ ಘಟನೆಗಳು ಇರಲಿಲ್ಲ, ಆದರೆ ಪುನರಾವರ್ತನೆ ಮಾಡಬೇಕು ಅಂತ ಮಾಡುವಂಥ ಪರಿಸ್ಥಿತಿಯಲ್ಲಿ ಅದೇ ಈ ಸಂದರ್ಭದಲ್ಲಿ ಅದು ಇಂಥ ಘಟನೆ ಆಡೋದು ಭಾರಿ ಕಷ್ಟ. ನಾನು ಈಗಾಗಲೇ ಹಾಸ್ಪಿಟಲ್ ಹೋಗಿ ಬಂದಿದ್ದೇನೆ, ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಲಿಕ್ಕೆ ಬಂದಿದ್ದೇನೆ ಅಷ್ಟೇ. ಮನೆಯ ಪರಿಸ್ಥಿತಿ ಮತ್ತು ಇಲ್ಲಿಯ ವ್ಯವಸ್ಥೆ ಬಗ್ಗೆ? ವ್ಯವಸ್ಥೆ ಏನು, ಇದರಲ್ಲಿ ಇನ್ನೇನು ವ್ಯವಸ್ಥೆ ಮಾಡಲಿಕ್ಕಿದೆ ನಮಗೆ. ಬಂದದನ್ನು ಒಂದು ಅದಕ್ಕೆ ಬಂದು ನೋಡೋಣ ಅಂತ ಬಂದೆ ನಾನು. ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿಯವರು ಅಷ್ಟೇ. ಇದು ರಾಜೇಶ್ ನಾಯ್ಕ್ ಅವರ ಮಾತು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.